ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಸಬಾ ಹೋಬಳಿಯಲ್ಲಿನ ವಾಣಿ ವಿಲಾಸ ಸಾಗರದ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದಲ್ಲಿರುವ ಧರ್ಮಪುರ ಹೋಬಳಿಯ ತೋರೆ ಓಬೇನಹಳ್ಳಿ ಬಿದರೆಕೆರೆ ಅಂಬಲಗೆರೆ ಬ್ಯಾಡರಹಳ್ಳಿ ಐನಹಳ್ಳಿ ಗ್ರಾಮದ ರೈತರು ತೋರೆ ಓಬೇನಹಳ್ಳಿ ವೇದಾವತಿ ನದಿ ದಂಡೆಯ ಮೇಲಿರುವ ಈಶ್ವರ ದೇವಸ್ಥಾನದ ಹತ್ತಿರ ಸಭೆ ಸೇರಿ ಮೊನ್ನೆ ಹೊಸದುರ್ಗದ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಕೋಡಿ ಇಳಿಸುವ ನೀಡಿರುವ ಹೇಳಿಕೆಯನ್ನು ಖಂಡಿಸಿದರು. ಕರ್ನಾಟಕ ರಾಜ್ಯ ಸಂಘದ ತಾಲೂಕು ಅಧ್ಯಕ್ಷರಾದ ಬ್ಯಾಡರಹಳ್ಳಿ ಶಿವಕುಮಾರ್ ಮಾತನಾಡಿ, ಹೊಸದುರ್ಗ ಮಾಜಿ ಶಾಸಕರು ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಕೋಡಿಯನ್ನು 124 ಅಡಿಗೆ ಇಳಿಸುವ ಬಗ್ಗೆ ಮಾತನಾಡಿದ್ದು ಖಂಡನೀಯ. ವಿವಿ ಸಾಗರ ನಮ್ಮ ಜೀವನಾಡಿ, ಯಾವುದೇ ಕಾರಣಕ್ಕೂ ಕೋಡಿ ಇಳಿಸಲು ಬಿಡುವುದಿಲ್ಲ. ಈ ಬಗ್ಗೆ ವಿದೇಶ ಪ್ರವಾಸದಲ್ಲಿರುವ ಹಾಲಿ ಶಾಸಕರಾದ ಕೆ ಪೂರ್ಣಿಮಾ ಶ್ರೀನಿವಾಸ್ ರವರು ಪತ್ರಿಕೆ ಹೇಳಿಕೆ ನೀಡಿ ಯಾವುದೇ ಕಾರಣಕ್ಕೂ ಕೋಡಿ ಇಳಿಸಲು ಬಿಡುವುದಿಲ್ಲ ಮತ್ತು ಅವರ ಬಿಜಿ ಗೋವಿಂದಪ್ಪನವರು ರಾಜಕೀಯ ಕಾರಣಕ್ಕೆ ಈ ರೀತಿ ಹೇಳಿಕೆ ನೀಡಬಾರದು ಎಂದು ಹೇಳಿರುವುದು ಸ್ವಾಗತಾರ್ಹ ಎಂದರು. ನನ್ನ ಹೆಸರು ಶಿವಕುಮಾರ್ ಅಂತಂದು ಹಿರಿಯೂರು ತಾಲೂಕು ರೈತ ಸಂಘದ ತಾಲೂಕು ಅಧ್ಯಕ್ಷರು. ನಾವಿವತ್ತು ಈಶ್ವರನ ದೇವಸ್ಥಾನದಾಗೆ ಸಭೆ ಸೇರೋದೇನೆಂದರೆ, ಈ ಹೊಸದುರ್ಗ MLA ಮಾಜಿ MLA ನಮ್ಮ ಬರ್ತ್ಡೇ ಆಚರಣೆ ಮಾಡಬೇಕಾದ್ರೆ ಭಾರಿ ಕಡಿಮೆ ಕೆರೆ ಕೋಡಿನ 124 ಅಡಿಗೆ ಇಳಿಸ್ಬೇಕಂತಂದೇಳಿ ಮಾತಾಡಿರೋದಕ್ಕೆ ನಾವು ಈ ಬಿದಿರೆಕೆರೆ, ಓಬೇನಹಳ್ಳಿ, ಬ್ಯಾಡರಹಳ್ಳಿ, ದೇವ್ರಕೊಟ್ಟ ಗಡಿ ಭಾಗದ ರೈತರನ್ನ ನಾವು ಸಭೆ ಸೇರಿಸಿ ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಚರ್ಚೆ ಮಾಡೋಕ್ಕೆ ಕರೆದಿದ್ವಿ. ಆದರೆ ಈ ವಿಷಯ, ಈ ವಿವಿ ಸಾಗರದ ಜಲಾಶಯ ಅದು ನಮಗೆ ಅಕ್ಷಯ ಪಾತ್ರೆ, ಅದು ಭಿಕ್ಷೆಯ ಪಾತ್ರೆ ಅಲ್ಲ. ಇದು ಯಾರು ಕೊಟ್ಟಿದ್ದ ಒಂದು ದಾನದ ಇದಲ್ಲ. ಮೈಸೂರು ಮಹಾರಾಜರು ನಮ್ಮ ರೈತರು ಬೆಳಕಿಗೆ ಬರಲಿ ಅಂತಂದೇಳಿ, ರೈತರು ಜೀವನ ಸುಗಮ ಸಾಗಿಸ್ಲಿ ಅಂತಂದೇಳಿ ಅಣೆಕಟ್ಟನ್ನು ಕಟ್ಟಿರೋದನ್ನ ಇವರು ಬರ್ತಡೆಗೆ ಈ ರಾಜಕೀಯಕ್ಕೆ ಬಳಸ್ತಾ ಇರೋದು ನಾವು ಈ ರೈತರೆಲ್ಲ ಸೇರಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 135 ಅಡಿ ಇದ್ದಿದ್ದು 5 ಅಡಿ ಅಲ್ಲೇ ಕಡಿಮೆ ಮಾಡಿದ್ದಾರೆ ಆಲ್ರೆಡಿ. ಅದು ನಮಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ನಮಗೆ 10 TMC ನೀರು ಹೊರಗಡೆ ಹೋದರೆ ನಾವು ರೈತರು ಜೀವನ ಮಾಡೋದು ಹೆಂಗೆ? ಅದಕ್ಕೆ ಕೆರೆ ಇದ್ರೂ ನಮಗೆ ವೇಸ್ಟ್ ಆಗುತ್ತೆ. ಇದು ಏನೇ ಮಾಡಿದ್ರು ನಾವು 1 ಇಂಚನ್ನು ನಾವು ತೆಗ್ಸೋಕ್ಕೆ ನಾವು ಬಿಡೋದಿಲ್ಲ ಅಂತಂದೇಳಿ ಈ ರೈತರ ಪರವಾಗಿ ಎಲ್ಲ ಪರವಾಗಿ ನಾವು ಕೋರ್ತಾ ಇದ್ದೇವೆ. ಆದರೆ ಈ ಕ್ಷೇತ್ರದ MLA ಹೊರಗಡೆ ಪ್ರವಾಸವಾಗಿದ್ರು ಸಮೇತ ಅವ್ರು ಅಲ್ಲಿಂದಲೇ ದೂರವಾಣಿ ಮುಖಾಂತರ ನಾವು ಯಾವುದೇ ಕಾರಣಕ್ಕೂ ಅದನ್ನ ಕೆರೆ ಕೋಡಿ ತೆಗ್ಸಕ್ಕೆ ಬಿಡಲ್ಲ ಅಂತಂದೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಂಬಲಗೆರೆ ರಘು ಮಾತನಾಡಿ, ಐತಿಹಾಸಿಕ ವಿವಿ ಸಾಗರ ಕೋಡಿ ಇಳಿಸುವ ವಿಚಾರವಾಗಿ ಹೊಸದುರ್ಗದ ಮಾಜಿ ಶಾಸಕರ ಹೇಳಿಕೆಯನ್ನು ಖಂಡಿಸುತ್ತೇವೆ ಹಾಗೂ ಹೊಸದುರ್ಗದ ರೈತರಿಗೆ ಆಗಿರುವ ನಷ್ಟಕ್ಕೆ ಪರಿಹಾರ ಕೊಡಿಸಲಿ ಎಂದರು. ಬಿದರೆಕೆರೆ ಗ್ರಾಮದ ರೈತರಾದ ರಂಗಸ್ವಾಮಿಯವರು ಮಾತನಾಡಿ, ಕೋಡಿ ಇಳಿಸುವ ವಿಚಾರವಾಗಿ ಹೊಸದುರ್ಗದ ಮಾಜಿ ಶಾಸಕರ ಹೇಳಿಕೆ ಖಂಡನೀಯ ಹಾಗೂ ಆ ಸಭೆಯಲ್ಲಿ ಹಿರಿಯೂರು ಮಾಜಿ ಶಾಸಕರಾದ ಡಿ ಸುಧಾಕರ್ ಅವರು ಇದ್ದು ಅವರ ತಾಲೂಕಿನ ಹಿತಾಸಕ್ತಿಯ ದೃಷ್ಟಿಯಿಂದ ಅಲ್ಲಿಯೇ ಖಂಡಿಸಬೇಕಿತ್ತು. ಆ ಕೆಲಸವನ್ನು ಅವರು ಮಾಡಲಿಲ್ಲ. ರೈತರು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಮೊನ್ನೆ ಹೇಳಿಕೆ ನೀಡುವ ನಾಟಕ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನವಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕೆ ಪ್ರಕಾಶ್ ಈಶ್ವರಗೆರೆ, ತೋರೆ ಓಬೇನಹಳ್ಳಿ ಗ್ರಾಮದ ಶ್ರೀನಿವಾಸ್, ರಂಗನಾಥ, ತಿಪ್ಪೇಸ್ವಾಮಿ, ಆರ್ ಅಶೋಕ್, ಆರ್ ರಾಮು, HT ಮಲ್ಲಯ್ಯ, ರಘು GN, ಸಣ್ಣ ರಂಗಪ್ಪ, ಆರ್ ತಿಮ್ಮರಾಜ್, ರಾಮಜ್ಜ, ಗಿರಿಯಪ್ಪ, VSSN ಸದಸ್ಯರು, ಬಿದರಾಕೆರೆ ಗ್ರಾಮದ ಬಸವರಾಜ ಹಳ್ಳಿಕಾರ್, ರಂಗನಾಥ್, ಎಂ ಚಂದ್ರಪ್ಪ, ಅವಿನಾಶ್, ಐನಹಳ್ಳಿ ಪ್ರಕಾಶ್, ಬ್ಯಾಡರಹಳ್ಳಿ ಗ್ರಾಮದ ಈಶ್ವರ್ ಯಾದವ್, ಅಂಬೇಡ್ಕರ್ ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ KP ಶ್ರೀನಿವಾಸ್, ಸಾಮಾಜಿಕ ಕಾರ್ಯಕರ್ತರಾದ ದೇವರಾಜ್, ನಾಗಣ್ಣ, ರಾಮಚಂದ್ರ ಕಸಬನಹಳ್ಳಿ, ಮೋಹನ್ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ R, ಚಿತ್ರದುರ್ಗ. ನನ್ನ ಹೆಸರು ರಾಘು, ಅಂಬ್ಲಿಗೆರೆ. ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನಮ್ಮ ಐತಿಹಾಸಿಕ ವಿವಿ ಸಾಗರ ಕೋಡಿಯನ್ನು 124 ಕೋಡಿಗೆ ತಗ್ಗಿಸಬೇಕಂತ ಮಾಜಿ ಶಾಸಕರಾದ BG ಗೋವಿಂದಪ್ಪನವರು ಹೊಸದುರ್ಗದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕಾದ್ರೆ ನಾವು 124 ಅಡಿಗೆ ಕೋಡಿಯನ್ನು ತಗ್ಗಿಸಬೇಕು ಅಂತಂದು ಹೇಳಿ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮನವಿಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಈ ಅವೈಜ್ಞಾನಿಕ ನೀತಿ ವಿರುದ್ಧ ನಮ್ಮ ರೈತರ ಎಲ್ಲ ಈ ಭಾಗದ ದೇವರಕೋಟ, ತೊರೆಬೇನಹಳ್ಳಿ, ಬಿದಿರೆಕೆರೆ, ಐನಹಳ್ಳಿ, ಬ್ಯಾಡರಹಳ್ಳಿ, ಅಂಬ್ಲಿಗೆರೆ ಎಲ್ಲರೂ ಸಮಗ್ರ ರೈತರಿಂದ ನಾವು ನೀರಾವರಿ ಭಾಗದ ರೈತರೆಲ್ಲ ಸಮಗ್ರವಾಗಿ ಖಂಡಿಸ್ತೀವಿ. ಈ ಅವೈಜ್ಞಾನಿಕ ಆ ರೈತರಿಗೆ ಅನ್ಯಾಯ ಆಗಿದ್ರೆ ಪರಿಹಾರ ಕೊಡಿಸೋಣ, ಅವರಿಗೆ ಹೆಚ್ಚಿನದಾಗಿ ಪರಿಹಾರ ಕೊಡಿಸೋಣ.
ಒಂದು ಎಕರೆಗೆ 1 ಕೋಟಿ ಬೇಕಾದ್ರೆ ಪರಿಹಾರ ಕೊಡ್ಸೋಣ. ಆದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಗೋವಿಂದಪ್ಪನವರೇ. ಇಲ್ಲಿ ರೈತರು ಇಲ್ಲಿ ಹಿಂದೆ 15 ವರ್ಷ ಬರದಿಂದ ತತ್ತರಿಸಿ ಇವಾಗಿನ ನಮ್ಮ ಗಿಡ ಮರಗಳು ಹಚ್ಚ ಹಸಿರಿಂದ ಚಿಗುರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಬರಸಿಡಿಲು ಬಡದಂತೆ ನೀವು ಕೋಡಿಯನ್ನು ತಗ್ಗಿಸ್ಬೇಕಂತ ಹೇಳ್ತೀರಾ. ನೀವೇನಾದ್ರೂ ಕೋಡಿ ತಗ್ಸಿದ್ದೆ ಒಂದಾದ್ರೆ ಕುಡಿಯೋ ನೀರಿಗೆ ಸಮೇತ ಕುಡಿಯೋ ನೀರಿನ ನಾವು ಹಂಚಿಕೆಯಾಗಿ ನಮಗೆ ಒಂದು ನೀರು ಸಮೇತ ನಮಗೆ ರೈತರಿಗೆ ಸಿಗೋದು ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಇವನ್ನ ನಮ್ಮ ರೈತರು ಸಮಗ್ರವಾಗಿ ಖಂಡಿಸ್ತೀವಿ. ಅದರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ. ದಯವಿಟ್ಟು ಆ ದುರುದ್ದೇಶ ಬಿಟ್ಟು ಆ ಅವೈಜ್ಞಾನಿಕ ನೀತಿಯನ್ನು ಬಿಟ್ಟು ನೀವು ರೈತರಿಗೆ ಪರಿಹಾರ ಕೊಡ್ಸಕ್ಕೆ ಗಮನ ಹರಿಸಿ. ನಮ್ಮ ಹಾಲಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಸಮೇತ ಪ್ರಸ್ತಾಪ ಮಾಡಿದ್ದಾರೆ. ಹೊಸದುರ್ಗ ಭಾಗದ ನಮ್ಮ ಹಿರಿಯೂರು ತಾಲೂಕಿಗೆ ಖುಷಿ ಆದರೆ ಹೊಸದುರ್ಗ ರೈತರಿಗೆ ದುಃಖ ಆಗಿದೆ. ಅವ್ರಿಗೆ ಹೆಚ್ಚಿನದಾಗಿ ಪರಿಹಾರ ಕೊಡಬೇಕು ಅಂತಂದು ಸಮೇತ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡಿದ್ರು. ಆ ಪರಿಹಾರ ಕೊಡ್ಸೋದಕ್ಕೆ ಗಮನ ಹರಿಸಿ. ಕೋಡಿಯನ್ನು ತಗ್ಸೋ ಕಡೆ ನೀವು ಯಾವತ್ತೂ ಗಮನ ಹರ್ಸಕ್ಕೆ ಹೋಗ್ಬೇಡ್ರಿ ಗೋವಿಂದಪ್ಪನವರೇ. ಇಲ್ಲಿ ಈ ಭಾಗದ ಲಕ್ಷಾಂತರ ರೈತರ ಇವರ ಗತಿ ಏನಾಗಬೇಕು? ಈಗ ಇನ್ನ ತನ್ನ ಮಕ್ಕಳಂತ ಬೆಳೆಸಿದಂತ ಹಿಂದೆಲ್ಲ ತೆಂಗಿನ ಮರಗಳನ್ನ ಕಳ್ಕೊಂಡ್ರು. ಇವಾಗಿನ ಏನಾದರೂ ಹಚ್ಚ ಹಸಿರಂಗಿನ ಕೂಸಂಗ್ ಬೆಳ್ತಕ್ಕಂಥ ಗಿಡ ಮರಗಳನ್ನ, ತೆಂಗಿನ ಮರ, ಅಡಿಕೆ ಗಿಡ ಈ ಭಾಗದ ರೈತರೆಲ್ಲ ಏನಾಗಬೇಕಂತ ಇದ್ದಾರೆ, ಏನಾಗಬೇಕು? ಅದರಿಂದ ನಮ್ಮ ಹಾಲಿ ಶಾಸಕರು ಪೂರ್ಣಿಮಾ ಶ್ರೀನಿವಾಸ್ ಅವರು ವಿದೇಶ ಪ್ರವಾಸದಲ್ಲಿದ್ರೂ ಆ ವಿಷಯ ಗಮನಕ್ಕೆ ಬಂದ ತಕ್ಷಣ ಅಲ್ಲಿಂದಲೇ ಪ್ರಜಾವಾಣಿ ಪತ್ರಿಕೆಗೆ ವರದಿ ಮಾಡಿ ಅಲ್ಲಿಂದಲೇ ದೂರವಾಣಿ ಮೂಲಕ ಬಿ.ಜಿ. ಗೋವಿಂದಪ್ಪನವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೋಡಿ ತಗ್ಗಿಸುವ ನೀತಿಯನ್ನು ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಅದರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಈ ಸಭೆ ಮೂಲಕ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ.